ತುಂಬೆ ಗ್ರಾಮ ಪಂಚಾಯಿತಿಯ ಸ್ಥಳಾಂತರಿತ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ ಗ್ರಾಮ ಕರ್ಣಿಕರ ಕಚೇರಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಸ್ಥಳಾಂತರಿತ ಗ್ರಂಥಾಲಯವನ್ನ ತುಂಬೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರವೀಣ್ ಬಿ ತುಂಬೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಈ ಹಿಂದೆ ಸಣ್ಣ ಕೊಠಡಿಯಲ್ಲಿ ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿತ್ತು. ಗ್ರಾಮಸ್ಥರ ಅನುಕೂಲದ ದೃಷ್ಟಿಯಿಂದ ಇದೀಗ ವಿಸ್ತಾರವಾದ ಕೊಠಡಿಗೆ ಗ್ರಂಥಾಲಯವನ್ನ ಸ್ಥಳಾಂತರಿಸಲಾಗಿದೆ. ಈ ಜ್ಞಾನ ಭಂಡಾರದ ಉಪಯೋಗ ಸಮಸ್ತ ಗ್ರಾಮಸ್ಥರಿಗೂ ಸಿಗಬೇಕು ಎಂದರು. ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಅಲ್ಲಿ ಹೊಸ ಕಟ್ಟಡ ನಿರ್ಮಿಸುವ ಯೋಜನೆ ಇದೆ ಎಂದು ಹೇಳಿದರು. ಕಳೆದ ಇದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಚಿಕ್ಕದೊಂದು ಗ್ರಂಥಾಲಯ ಇತ್ತು. ಈ ಗ್ರಂಥಾಲಯ ಜ್ಞಾನ ಭಂಡಾರ. ಇವತ್ತು ಬೆಳಿಗ್ಗೆ ಇಲ್ಲಿ ಒಂದು ಗಣಹೋಮ ಮಾಡುವ ಮುಖಾಂತರ ವಿದ್ಯೆಗೆ ದೇವತೆ ಶಾರದೆಯಾದರೂ ಗಣಪತಿ ವಿದ್ಯಾರ್ಥಿ ದೇವತೆ. ಆ ಕಾರಣಕ್ಕಾಗಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ಆಗಬೇಕು. ಆ ದೃಷ್ಟಿಯಲ್ಲಿ ಎಲ್ರಿಗೂ ಈ ಪುಸ್ತಕ ಎಂಬ ಭಂಡಾರ, ಸಾಹಿತ್ಯ ಭಂಡಾರ, ಜ್ಞಾನ ಭಂಡಾರ ಇದು ಎಲ್ರಿಗೂ ಸಿಗಬೇಕು. ಆ ದೃಷ್ಟಿಯಲ್ಲಿ ಒಂದು ವಿಸ್ತಾರವಾದಂಥ ನಮ್ಮ ಮೊದಲಿನ ಇದು ಮೀಟಿಂಗ್ ಹಾಲ್ ಇದು. ಈ ಮೀಟಿಂಗ್ ಹಾಲಲ್ಲಿ ಈ ಕಾರ್ಯಕ್ರಮವನ್ನ ಇದರಲ್ಲಿ ಸ್ಥಳಾಂತರ ಮಾಡಿದ್ದೇವೆ. ಅದನ್ನು ಹೊಸ ಬಿಲ್ಡಿಂಗ್ ಮಾಡುವ ಯೋಚನೆಯನ್ನು ಇಟ್ಟಿದ್ದೇವೆ. ನಮ್ಮ ಮಾಜಿ ಅಧ್ಯಕ್ಷರ ಒಂದು ಯೋಚನೆಯಂತೆ ಅದನ್ನು ಡೆಮೊಲಿಷನ್ ಮಾಡಿ ಹೊಸ ಒಂದು ಬಿಲ್ಡಿಂಗ್ ಮಾಡಬೇಕಂತ ಅವರ ಆಸೆ ಇತ್ತು. ಹಾಗಾಗಿ ನನಗೆ ಒಂದು ಅವಕಾಶ, ನನಗೆ ಅಧ್ಯಕ್ಷನಾಗಿ ಒಂದು ಅವಕಾಶ. ಈ ದೃಷ್ಟಿಯಲ್ಲಿ ಅದನ್ನು ಡೆಮೊಲಿಷನ್ ಮಾಡಿ ಒಂದು ಹೊಸ ಕಟ್ಟಡ ಮಾಡುವ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಈ ಸಂದರ್ಭ ಗ್ರಂಥಾಲಯಕ್ಕೆ ಪುಸ್ತಕವನ್ನ ಕೊಡುಗೆಯಾಗಿ ನೀಡಲಾಯಿತು. ಬಳಿಕ ಇದೇ ಕಟ್ಟಡದಲ್ಲಿ ಗ್ರಾಮ ಕರ್ಣಿಕ ಕಚೇರಿಯನ್ನ ಪಂಚಾಯತ್ ಹಿರಿಯ ಸದಸ್ಯ ಮೊಹಮ್ಮದ್ ವಳವೂರು ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಹಳೆಯ ಕಟ್ಟಡದಿಂದ ನೂತನ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿರುವ ವಿಎ ಕಚೇರಿಯಿಂದ ಗ್ರಾಮದ ಎಲ್ಲಾ ಜನರಿಗೂ ಉತ್ತಮ ಸೇವೆ ಸಿಗಲಿ ಎಂದು ಶುಭ ಹಾರೈಸಿದ್ರು. ಅವರ ಒಂದು ಕಚೇರಿ ನಮ್ಮ ಹಳೆ ಬಿಲ್ಡಿಂಗ್ ಅಲ್ಲಿತ್ತು. ನಮ್ಮ ಬಿಲ್ಡಿಂಗ್ ನೀವೆಲ್ಲ ನೋಡಿದ್ರಿ, ಹೊಸ ಬಿಲ್ಡಿಂಗ್ ಆಗಿದೆ, ಬಾರಿ ಚಂದದ ಬಿಲ್ಡಿಂಗ್ ಆಗಿದೆ. ಅದು ಹಳೆ ಬಿಲ್ಡಿಂಗ್ ನಮಗೆ ಬಂದರೆ ಅಲ್ಲಿ ನಮಗೆ ಅಂಗಳ ಇಲ್ಲ, ಎಲ್ಲದಕ್ಕೆ ತೊಂದರೆ ಆಗ್ತಾ ಇತ್ತು. ಅದನ್ನು ತೆಗಿಬೇಕಂತ ನಮ್ಮ ಉದ್ದೇಶ ಇತ್ತು. ಅದು ಒಂದು ಸಲ ಮೀಟಿಂಗ್ ಅಲ್ಲಿ ನಾವು ಆ ಬಗ್ಗೆ ಪ್ರಸ್ತಾವ ಮಾಡಿ ತೆಗಿಬೇಕು, ಅದನ್ನು ತೆಗೆದ್ರೆ ನಮಗೆ ಅಂಗಳ ಸಿಗ್ತದೆ, ಬೇಕಾದ್ರೆ ನಾವು ಈ ಬಿಲ್ಡಿಂಗ್ ಅನ್ನು ಹೊಸದಾಗಿ ಮತ್ತೆ ನಿರ್ಮಿಸಬಹುದು, ಅಲ್ಲೆಲ್ಲಾದ್ರೂ ಈ ಸೈಡ್ ನಿರ್ಮಿಸಬಹುದು ಜಾಗವನ್ನು ಅಂತ ಹೇಳಿ. ಅದಕ್ಕೆ ಕಾಲಾವಕಾಶ ಈಗ ಕೂಡಿ ಬಂದಿದೆ. ಆದ್ರಿಂದ ಅಲ್ಲಿ ಇದ್ದ ಒಂದು ವಿ ಆಫೀಸನ್ನು ಇಲ್ಲಿ ಶಿಫ್ಟ್ ಮಾಡಬೇಕಾಗಿ ಸಂದರ್ಭವನ್ನು ಶಿಫ್ಟ್ ಮಾಡಿ ಇದು ಈಗ ಶುಭಾರಂಭಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಆಫೀಸಲ್ಲಿ ಉತ್ತಮವಾಗಿ ಎಲ್ಲ ಗ್ರಾಮದ ಸದಸ್ಯರಿಗೆ ಉತ್ತಮವಾಗಿ ಈ ಒಂದು ಸೇವೆ ವಿಲೇಜ್ ಅಕೌಂಟಿನ ಸೇವೆ ಸಿಗುವಂತಾಗಲಿ. ಮುಖ್ಯ ಅತಿಥಿಗಳಾಗಿ ಉಪಾಧ್ಯಕ್ಷ ಜಯಂತಿ ಕೇಶವ, ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಚಾ, ಸದಾಶಿವ ಡಿ ತುಂಬಿ, ಸಿಡಿಪಿಒ ಗಾಯತ್ರಿ ಕಂಬಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಪ್ರಕಾಶ್ ಶೆಟ್ಟಿ, ಪಂಚಾಯತ್ ಸದಸ್ಯರಾದ ಗಣೇಶ್ ಸಾಲ್ಯಾನ್, ಇಬ್ರಾಹಿಂ ವಳವೂರು, ಕಿಶೋರ್ ರಾಮಲ್ಕಟ್ಟೆ, ಅಬ್ದುಲ್ ಅಜೀಜ್, ಮೊಹಮ್ಮದ್ ಜಹೂರ್, ಅರುಣ್ ಗಾಣದಚ್ಚಿಲ್, ಹೇಮಲತಾಜಿ ಪೂಜಾರಿ, ಶಶಿಕಲಾ ಮನೋಹರ್ ಕೊಟ್ಟಾರಿ, ಜಯಂತಿ ಶ್ರೀಧರ್, ಅತಿಕಾ ಬಾನು, ಜೆಸಿಂತಾ ಡಿಸೋಸಾ, ಪಿಡಿಒ ಚಂದ್ರಾವತಿ, ಲೆಕ್ಕ ಸಹಾಯಕಿ ಚಂದ್ರಕಲಾ, ಗ್ರಾಮ ಕರ್ಣಿಕ ಪ್ರಶಾಂತ್, ಪ್ರಮುಖರಾದ ಎಂಆರ್ ನಾಯರ್, ಪ್ರಕಾಶ್ ಆಚಾರ್ಯ, ಮನೋಹರ್ ಕೊಟ್ಟಾರಿ, ದಿನೇಶ್ ಪರ್ಲಕೆ, ಜಗದೀಶ್ ಗಟ್ಟಿ ಪರ್ಲಕೆ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.